ಸೋಲ್ಮೆಲು ನಮ್ಮ ಕುಡ್ಲ ತೊಡುವಾರ್ತಿರು ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತದ ಸ್ಟೇಷನ್ ಪಾಡ್ದನ NDPS ಕಾಯ್ದೆ ಬೊಕ್ಕ ಅಮಲ್ ವಸ್ತ್ರನ ಕೇಸರಿಡು ಸ್ವಾಧೀನ ಮಲ್ತೊನ್ನ ಸುಮಾರು 82 ಕೋಟಿ ರೂಪಾಯಿ ಬಿಲೆತ ಅಮಲ್ ವಸ್ತ್ರನ ಕೋರ್ಟ್ದ ಒಪ್ಪಿಗೆ ತಂದು ನಾಶ ಮಲ್ತದೇರೆ. ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತದ ಸ್ಟೇಷನ್ ಪಾಡ್ದನ NDPS ಕಾಯ್ದೆ ಬೊಕ್ಕ ಅಮಲ್ ವಸ್ತ್ರನ ಕೇಸರಿಡು ಸ್ವಾಧೀನ ಮಲ್ತೊನ್ನ ಸುಮಾರು 82 ಕೋಟಿ ರೂಪಾಯಿ ಬಿಲೆತ ಅಮಲ್ ವಸ್ತ್ರನ ಕೋರ್ಟ್ದ ಒಪ್ಪಿಗೆ ತಂದು ಬುಧವಾರ ಮುಲ್ಕಿ ಕೊಲ್ನಾಡದ ಕೈಗಾರಿಕಾ ಪ್ರದೇಶ ರಾಮ್ಕೆ ಎನರ್ಜಿ ಅಂಡ್ ಎನ್ವೈರನ್ಮೆಂಟ್ ಲಿಮಿಟೆಡ್ ಸಂಸ್ಥೆದ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿ ನಾಶ ಮಲ್ತೇರ. ಇಪ್ಪತ್ತು ಕುಡ್ಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾತಿರದು ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಅಮಲು ವಸ್ತುಲಿನ ಮಾರುಣ ಸಾಗಾವನ ಬೊಕ್ಕ ದೆತ್ತೊನ್ನ ತಡೆಪುನ ದಿಟ್ಟಿಡು ಬುಡಂದೆ ವಿಶೇಷ ಕಾರ್ಯಾಚರಣೆ ನಡಪಾವನು. 2026 ಸಾಲ್ಡ್ ಒಟ್ಟು 87 ಕೇಸ್ ಪಾಡ್ದು 157 ಪೆಡ್ಲರ್ ಆರೋಪಿಯನ್ನು ಪತ್ತದಂಡ. ಅಕ್ಕಿಡಿದು 8 ಕೋಟಿ 18,30,130 ರೂಪಾಯಿ ಬಿಲೆತ 148 ಕಿಲ ಆಜುನುತ 15 ಗ್ರಾಂ ಗಾಂಜಾ 7 ಕಿಲ 125 ಗ್ರಾಂ MDMA 1 ಕಿಲ 75 ಗ್ರಾಂ ಹೈಡ್ರೋವಿಡ್ ಗಾಂಜಾ ಸೇರಿದು ಬೇತೆ ಬೇತೆ ಅಮಲು ಸುತ್ತಲಿನ ಸ್ವಾಧೀನಕ್ಕೆ ತೆತ್ತೊಂದುಂಡು. ಒಂದುವೇ ಪೊರ್ತುಡು ಅಮಲು ವಸ್ತು ಸರ್ರೋಗು ತೊನ್ನೆಕ್ಕೆ ಸಂಬಂಧಪಟ್ಟ ನಂಚ 453 ಜನತ ಮೀತ್ 356 ಕೇಸ್ ಪಾಡ್ದನೆಂದು ಪಂಡೀರು. ಇನಿ 14 ಸ್ಟೇಷನ್ಲಿನ ಒಟ್ಟು 59 ಕೇಸ್ಲೆಡು ಸ್ವಾಧೀನ ಮಲ್ತೋದ್ನ 405 ಕಿಲ ಗಾಂಜಾ 43 ಕಿಲ 250 ಗ್ರಾಂ MDMA 8 ಗ್ರಾಂ ಚರಸ್ 808 ಗ್ರಾಂ ಹೈಡ್ರೋವಿಡ್ ಗಾಂಜಾ 1 ಕಿಲ 200 ಗ್ರಾಂ ಭಾಂಗ್ ಸೇರ್ದು 82 ಕೋಟಿ ರೂಪಾಯಿ ಬಿಲೆತ ಅಮಲ್ ವಸ್ತ್ರನ ಪೊತ್ತಾದು ನಾಶ ಮಲ್ತದು ಇಲೆವಾರಿ ಮಲ್ತದೆಂದು ಪೊಲೀಸ್ ಕಮಿಷನರ್ ತಿಳಿಪಾಯರು. ನಾಶ ಮಲ್ತನ ಡ್ರಗ್ಸ್ ಲೆಡ್ ಮುಖ್ಯವಾದ 2024 ಸಾಲಡು ಕದ್ರಾ ಪೊಲೀಸ್ ಸ್ಟೇಷನ್ ಪಾಡ್ದನ ಕೇಸ್ದ 75 ಕೋಟಿ ರೂಪಾಯಿ ಬಿಲೆತ 37 ಕಿಲ MDMA 2025 ಸಾಲಡು ಮುಲ್ಕಿ ಪೊಲೀಸ್ ಸ್ಟೇಷನ್ ಪಾಡ್ದನ ಕೇಸ್ದ 4 ಕೋಟಿ 47 ಲಕ್ಷ ರೂಪಾಯಿ ಬಿಲೆತ MDMA ಕೋಣಾಜೆ ಪೊಲೀಸ್ ಸ್ಟೇಷನ್ ದ 20 ಲಕ್ಷ ರೂಪಾಯಿ ಬಿಲೆತ 105 ಕಿಲ ಗಾಂಜಾ ಬೊಕ್ಕ ಬೆದ್ರಾ ಪೊಲೀಸ್ ಸ್ಟೇಷನ್ ದ 35 ಲಕ್ಷ ರೂಪಾಯಿ ಬಿಲೆತ 11 ಕಿಲ ಗಾಂಜಾ ಸೇರ್ದಿತ್ತಿರಂದು ಸುಧೀರ್ ಕುಮಾರ್ ರೆಡ್ಡಿ ಪಂಡಿರು. ಕಾಲೇಜ್ಲೆಡು ಆಂಟಿ ಡ್ರಗ್ ಕಮಿಟಿಲೇನು ಕಟ್ಟದಂಡು ವಿದ್ಯಾರ್ಥಿಲಿನ ಡ್ರಗ್ ಟೆಸ್ಟಿಂಗ್ ನಡಪಾವುದು ಇತ್ತೆ ಬರವು ಕಲ್ಪನಾ ಡ್ರಗ್ ಅಭ್ಯಾಸ ಭಾರಿ ಕಮ್ಮಿ ಅಂತಂದು ಸಾರ್ವಜನಿಕರು ಅಮಲು ವಸ್ತುಲಿಗೆ ಸಂಬಂಧ ಒವ್ವೇ ಮಾಹಿತಿ ತಿಕ್ಕಂಡ ಅಪಗನೆ ಪೊಲೀಸ್ ಇಲಾಖೆಡ್ದು ಮಲ್ತದ್ನ QR ಕೋಡ್ ಡಿ ಅತ್ತಂಡ ಪೊಲೀಸ್ ಕಂಟ್ರೋಲ್ ರೂಮ್ ನೂತ ಪದ್ರಾಡ್ ಅತ್ತಂಡ 9480802321 ಮಾಹಿತಿ ಕೊರೋಲಿಂದು ಪೊಲೀಸ್ ಕಮಿಷನರ್ ತಿಳಿಪಾಯರು. DCP ಲೈನ ಮಿಥುನ್ HN ಬೊಕ್ಕ K ರವಿಶಂಕರ್ ACP ಶ್ರೀಕಾಂತ್ CCRB ಗೀತಾ ಕುಲಕರ್ಣಿ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಅಮಲ್ ಸೊತ್ತುರಿನ ನಾಶ ಮಲ್ಪನ ಪೊರ್ತುಡಿತ್ತೇರು. ಮೋರ್ ದೆನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಅಥವಾ ಕೆಲವು ಐಟಮ್ಸ್ ಅಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಐಟಮ್ಸ್ ಅನ್ನು ಸೀಸ್ ಮಾಡಿದ್ರೆ ಅದು ಹೈ ಲೆವೆಲ್ ಕಂಪ್ನಿಯಿಂದ ಡಿಸ್ಪೋಸ್ ಕೂಡ ಈ ರೀತಿ ಡಿಸ್ಪೋಸಲ್ ಮಾಡ್ತಾ ಇದ್ರು ಕೂಡ 2024-2025 ಅಲ್ಲಿ ನಾವು ಸುಮಾರು ದೊಡ್ಡ ಮಟ್ಟದಲ್ಲಿ ಹಿಡಿದಿದ್ವಿ. ಪ್ರತಿ ವರ್ಷ ಕೂಡ ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಸೀಸ್ ಮಾಡಿದಂತಹ ಎಲ್ಲ NDPS ಸಬ್ಸ್ಟೆನ್ಸನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕಾಗ್ತದೆ. ಈ ಡಿಸ್ಟ್ರಕ್ಷನ್ ಎಲ್ಲವೂ ಕೂಡ ಕೋರ್ಟ್ ಅನುಮತಿ ಪಡೆದು ಅನಂತರ ಡ್ರಗ್ ಡಿಸ್ಪೋಸಲ್ ಕಮಿಟಿ ವತಿಯಿಂದ ಡಿಸ್ಟ್ರಾಯ್ ಮಾಡ್ತೀವಿ. ಇದರಲ್ಲಿ 2 ಲೆವೆಲ್ಸ್ ಇರ್ತವೆ. ಒಂದು ಹೈ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಎರಡಿದ್ದಾವೆ. ಎಲ್ಲಿ ನಾವು ಸೀಸ್ ಮಾಡಿದ ಐಟಮ್ಸ್ ಲೆಸ್ ದ್ಯಾನ್ 50% ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಲೆಸ್ ದ್ಯಾನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಇರ್ತದೆ, ಅದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರಾಯ್ ಮಾಡ್ತೀವಿ. ಅದೇ ರೀತಿಯಲ್ಲಿ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಜಾಸ್ತಿ ಇರುವುದು ಹೈ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರಾಯ್ ಮಾಡಬೇಕಾಗ್ತದೆ. ರೀಸೆಂಟಾಗಿ ಈ ಹೈ ಲೆವೆಲ್ ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಎಲ್ಲ ಕಮಿಷನ್ ರೇಟಲ್ಲಿ ಕೂಡ ಕಮಿಷನರ್ಸನ್ನು ಹೆಡ್ಡಾಗಿ ಮಾಡಿ ಹೈ ಲೆವೆಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಆಫ್ಟರ್ ದಟ್ ನಮ್ಮಲ್ಲಿ ಎಲ್ಲೆಲ್ಲಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಕೂಡ ಹೈ ಕ್ವಾಂಟಿಟೀಸ್ ಡಿಸ್ಪೋಸ್ ಆಗದೆ ಪೆಂಡಿಂಗ್ ಇದೆ, ಅದೆಲ್ಲವನ್ನು ಕೂಡ ಪಂಚನಾಮ ಮೂಲಕ ಎಲ್ಲ ಪಟ್ಟಿ ಮಾಡಿ ಎಲ್ಲ ವೆರಿಫೈ ಮಾಡಿ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 82 ಕೋಟಿ ವ್ಯಾಲ್ಯೂ ಇರುವಂಥ NDPS ಡ್ರಗ್ಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು 450 kg ಗಾಂಜಾ ಮತ್ತು ಒಂದು 45 kg ಆಲ್ಮೋಸ್ಟ್ 42 kg MDMA ಕೂಡ ಡಿಸ್ಟ್ರಾಯ್ ಮಾಡ್ತಾಯಿದ್ವಿ ಇವತ್ತು. ಈ ಎಫರ್ಟ್ಸಲ್ಲಿ ಭಾಗವಾಗಿ ಎಲ್ಲ ಕಾಲೇಜಿನಲ್ಲಿ ಕೂಡ ಆ್ಯಂಟಿ ಡ್ರಗ್ ಕಮಿಟೀಸ್ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇವರ ಸಹಾಯದಿಂದ ಸಹಕಾರದಿಂದ ಎಲ್ಲ ಕಡೆ ಕೂಡ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಲಾಸ್ಟ್ ಇಯರ್ ನಮಗೆ ಬಂದಂಥ ರಿಸಲ್ಟ್ಸ್ಗಿಂತ ಈ ಸಲ ನೋಡಿದರೆ ಸ್ವಲ್ಪ ಎಂಕರೇಜಿಂಗ್ ಆಗಿದೆ. ಪರ್ಸೆಂಟೇಜ್ ಆಫ್ ಪಾಸಿಟಿವ್ಸ್ ಇನ್ ಕಾಲೇಜ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲ್ಲಿ, ಭಾಳ ಕಡಿಮೆ ಆಗಿದೆ. ಬಟ್ ಸ್ಟಿಲ್
ಅಲ್ಲಲ್ಲಿ ನಮ್ಗೆ ಪಾಸಿಟಿವ್ ಬರ್ತಾಯಿದೆ. ಎಲ್ಲೆಲ್ಲಿ ಪಾಸಿಟಿವ್ ಬರ್ತದೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಮಾಡಿ ಯಾರು ಅವ್ರಿಗೆ ಸೋರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗ್ತಿದೆ. ರಾಹುಲ್ ಗಾಂಧಿನ ಭಾರಿ ಸುಮಾರು ಮಲ್ತದ ಕುಚ್ಚನೆ ಮಲ್ತದನ ಉಡುಪು ಶಾಸಕರು ಯಶಪಾಲ್ ಎ ಸುವರ್ಣ ಮಿತ್ತು ಪಾಕ ಕಡಿಟ್ಟು ಕೇಸ್ ಪಾಡ್ದಿರು. ಈ ನಡುಟು ಶಾಸಕರು ಅರಣ್ಯ ಆಫೀಸ್ಗೆ ಬಂದಾಗ ಪಕ್ಷದ ಕಾರ್ಯಕರ್ತರು ಅರಣ್ಯ ಎದುಕೊಂದು ಧೈರ್ಯದ ಪಾತ್ರ ಬಂತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕಿ ಬೊಕ್ಕ ಲೋಕಸಭೆತ ಇದ್ರು ಪಕ್ಷದ ನಾಯಕಲಾದ ಪುನಃ ರಾಹುಲ್ ಗಾಂಧಿಗೂ ಭಾರಿ ಸುಮಾರಾದ ಬಾಬರಿ ಪಳ್ಳಿನ ಧ್ವಂಸ ಮಲ್ತನ ರೀತಿಯೇ ರಾಹುಲ್ ಗಾಂಧಿ ವಂಶನು ಧ್ವಂಸ ಮಲ್ಪು ಅಂದು ಕುಚ್ಚನೆ ಮಲ್ತದನ ಉಡುಪು ಶಾಸಕರು ಯಶಪಾಲ್ ಎ ಸುವರ್ಣ ಮಿತ್ತು ಮಾತ ಕಡೆಟ್ಲ ಕೇಸು ಬುಡ್ದರು. ಈ ನಡುಟು ಯಶಪಾಲ್ ಎ ಸುವರ್ಣ ಅರಣ್ಯ ಆಫೀಸಿಗೆ ಬಂದಾಗ ಅರಣ್ಯ ಪಕ್ಷದ ಕಾರ್ಯಕರ್ತರು ಎದುಕೊಂದು ಧೈರ್ಯದ ಪಾತೆರ ಬಂತೇರು. ಮಾಲೆ ಪಾಡ್ದು ಉಲೈಲೆ ತೊಂದು ಬೈದಿರು. ಜಿಲ್ಲಾ ಬಿಜೆಪಿ ನಡಪಾದ ಪ್ರತಿಭಟನದ ಸಭೆಟ್ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದು ಪಂಡನ ಮಿತ್ತಲ ಶಾಸಕರಿಗೆ ಕೇಸ್ ಪಾಡ್ದಂಡು. ಕೇಸ್ ಪಾಡ್ನ ಬಗೆಟ್ ಅಭಿಪ್ರಾಯ ತೆರಿಪಾದ ಯಶಪಾಲ್ ಎ ಸುವರ್ಣ ಪಾತೆರದು ಪೊಲೀಸರು ಅಕ್ಲಿನ ಕರ್ತವ್ಯ ಮಲ್ತದಿರು ಒವ್ವೇ ನೋಟಿಸ್ ಕೊಂಡಲ ಯಾನ ದೆತೊನೆರೆ ತಯಾರುಲ್ಲ ಎಂದು ಬಂದಿರು. ಈ ಬಗೆಟ್ ಸುರತ್ಕಲ್ದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಬಿಜೆಪಿದ ಭದ್ರಕೋಟೆಲೆಡು ಶಾಸಕರನ್ನು ಟಾರ್ಗೆಟ್ ಮಲ್ತೊಂದುಂಡು ದೂರ್ದಿರು. ಖಂಡಿತವಾಗಿಯೂ ಪೊಲೀಸರವರ ಕರ್ತವ್ಯವನ್ನು ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟರೆ ಅದನ್ನು ತಗೊಳ್ಳಿಕ್ಕೆ ಸಿದ್ಧ. ಏಕೆಂದರೆ ನಾವು ಯಾವುದೇ ರೀತಿಯ ಡಕಾಯಿತ ಅಥವಾ ಯಾವುದೇ ರೀತಿಯ ಇನ್ನಿತರ ದೊಂಬಿ ಮಾಡುವಂಥದ್ದಾಗಲಿ ದೇಶ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. ಅದರಿಂದಾಗಿ ನಮಗೆ ಹೆಮ್ಮೆ ಉಂಟು. ನಮ್ಮ ಕಾರ್ಯಕರ್ತ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ದೇಶದ ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಯಾವ ರೀತಿ ದೇಶವನ್ನು ಮುನ್ನಡೆಸಿದ್ದಾರೆ, ಇಡೀ ವಿಶ್ವ ಯಾವ ರೀತಿ ನರೇಂದ್ರ ಮೋದಿ ಗೌರವ ಕೊಡೋದು ಎಂಬುದರ ಬಗ್ಗೆ ನಮಗೆಲ್ಲ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಅವರಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಆಗಬೇಕಂತ ಅಪೇಕ್ಷೆ ಪಟ್ಟಾಗ ಖಂಡಿತವಾಗಿ ಅಂಥ ವ್ಯಕ್ತಿಯ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥದ್ದಂಥ ವ್ಯಕ್ತಿಯ ಬಗ್ಗೆ ಭಾಳ ಒಂದು ಅನ್ಪಾರ್ಲಿಮೆಂಟ್ ಆಗಿ ಕೆಲವೊಂದು ಪ್ರತಿಭಟನೆಯಲ್ಲಿ ಅವರ ವಿಚಾರವನ್ನು ತೆಗೆದಾಗ ನಮಗೆ ಅದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕಿದ್ರೆ ಆ ವಿಚಾರದಲ್ಲಿ ಅವರು ಪ್ರತಿಭಟನೆ ಮಾಡಲಿಲ್ಲ. ನೀಟ್ ಎಂಬ ವಿಚಾರ ಈಗಾಗಲೇ ಅದು ಮುಗ್ಧ ಅಧ್ಯಯನವಾಗಿದೆ. ಯಾರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಅದರ ಪ್ರಕಾರ ಮತ್ತೊಮ್ಮೆ ಎಕ್ಸಾಮ್ನ ಮೂಲಕ ಪರೀಕ್ಷೆ ಬರೆದಿದ್ದಾರೆ, ಅವರು ಉತ್ತೀರ್ಣರಾಗಿದ್ದಾರೆ. ಅವರವರ ಯಾವ ಬೇರೆ ಬೇರೆ ಕಾಲೇಜ್ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಪ್ಯಾರಾಮೆಡಿಕಲ್ಗೆ ಸೇರ್ಪಡೆ ಬಗ್ಗೆ ಅದರದೊಂದು ವಿಚಾರದಲ್ಲಿ ಅವರು ತೊಡಗಿದ್ದಾರೆ. ಆದರೆ 95% ಜನರು ಯಾರು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸುತ್ತಾರೆ, ಬಹುಶಃ ಅವರ ಹಿನ್ನೆಲೆ ಏನೆಂಬುದನ್ನು ಇವತ್ತು 280 ಜನ ಡ್ರಗ್ ಅಡಿಕ್ಟ್ ಬೇರೆ ಬೇರೆ ಗುಂಡಾ ಕಾಯ್ದೆಯಲ್ಲಿರುವ ಎಂಬುದನ್ನು ಇವತ್ತು ಡೆಲ್ಲಿ ಪೊಲೀಸರು ತಮ್ಮ ವರದಿಯಲ್ಲಿ ದೃಢ ಮಾಡಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಪ್ರಥಮವಾಗಿ ಆ 280 ಜನರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಿಜವಾಗಿ ನಾವು ದೇಶದ್ರೋಹ ಯಾವುದಲ್ಲ ಎಂಬುದರ ಬಗ್ಗೆ ಅವ್ರ ಧ್ವನಿಯನ್ನು ಎತ್ತಬೇಕು. ನಿಜವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ನಾವು ಈಗಾಗಲೇ ಉಲ್ಲೇಖವನ್ನು ಮಾಡಿದ ಪ್ರಕಾರ ವಿಪಕ್ಷ ನಾಯಕ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಒಂದು ಜನರ ಪರವಾಗಿ ಏನಾದರೂ ವ್ಯತ್ಯಾಸ ಆದಾಗ ಅದನ್ನು ಧ್ವನಿ ಎತ್ತಂತ ಕೆಲಸ ಮಾಡಬೇಕು. ಇವರು ಯುರೋಪ್ ಇರ್ಬೋದು ಬೇರೆ ಬೇರೆ ವಿದೇಶ ಪ್ರವಾಸದಲ್ಲಿ ಇದ್ದುಕೊಂಡು ತನ್ನ ಮನಸ್ಸಿಗೆ ಬಂದಾಗೆ ಯಾವುದೇ ಒಂದು ದೇಶದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಅದರ ವಿಚಾರಗಳನ್ನು ತಿಳಿಯದೆ ನೇರವಾಗಿ ಆ ಪ್ರತಿಭಟನೆ ಧುಮುಕಿ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಬೆಂಬಲ ಕೊಡುವಂಥದ್ದು ಒಂದು ಭಾಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಕಾಂಗ್ರೆಸ್ ನಾನು ಎನಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಎಲ್ಲೆಲ್ಲೆಲ್ಲ ಇದೆ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಎಲ್ಲೆಲ್ಲ ಇದ್ದಾರೆ, ಅವರನ್ನೆಲ್ಲ ಟಾರ್ಗೆಟ್ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಏನು ಕಾಂಗ್ರೆಸ್ನ ಸರ್ಕಾರ ಇದೆ ಬಂದ ದಿನದಿಂದ ಶುರು ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮೇಲೆ ಎಲ್ಲರ ಮೇಲೆ ಸಹ ಕೇಸ್ ಹಾಕಿ ಆಗಿದೆ. ನಮ್ಮ ಕರಾವಳಿ ಜಿಲ್ಲೆ ಮತ್ತೊಂದು ಭಾಗವಂತ ಉಡುಪಿ ಜಿಲ್ಲೆ ಈಗ ಯಶಪಾಲ್ ಸಾಲಿಯಾನವರ ಮೇಲೆ ಸಹ ಕೇಸನ್ನು ಹಾಕುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಇವರು ಮೊದಲೇ ದಿನದಿಂದನೇ ಎಲ್ಲರನ್ನ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿ ನಮ್ಮ ಕಾರ್ಯಕರ್ತರ ಒಂದು ಧೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಕೇಸ್ ಹಾಕುವ ಮೂಲಕ ಆಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ಇವರೆಲ್ಲರೂ ಸಹ ಇದ್ದಾರೆ. ಮೊನ್ನೆ ತಾನೇ ಸಿ ಟಿ ರವಿಯ ಮೇಲೆ ಕೇಸ್ ಹಾಕಿದರು, ಇವತ್ತು ಇಲ್ಲಿ ಯಶಪಾಲ್ನವರ ಮೇಲೆ ಕೇಸ್ ಹಾಕಿದ್ದಾರೆ. ಈ ಕೇಸಿಗೆಲ್ಲ ಹಿಂದೆ ಮುಂದೆ ನೋಡಿಕೊಂಡು ನಾವು ಹೋರಾಟವನ್ನು ನಿಲ್ಲಿಸುವಂಥವ್ರು ನಾವಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹಲವಾರು ಕೇಸ್ ಇದೆ, ಕರೆಕ್ಟಾಗಿ ನೋಡಿದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕಬೇಕು. ಅಂಥ ವ್ಯಕ್ತಿ ಯಾರು
ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಮಾತಾಡ್ತಾರೆ, ಉಮರ್ ಖಾಲಿದ್ನಂಥ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವರ ಪರ ಘೋಷಣೆ ಕೂಗುದು, ಅಂಥವರ ಪರ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿಗಳಿಗೆ ಇವರು ಬೆನ್ನೆಲುಬಾಗಿ ನಿಲ್ತಾರೆ. ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರು ಏನಿದ್ದಾರೆ ಅವರು ಪಾಕಿಸ್ತಾನ ಶತ್ರು ದೇಶ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ. ಪಾಕಿಸ್ತಾನದ ಮಂತ್ರಿಗಳು ಭಾರತವನ್ನು ಶತ್ರು ದೇಶ ಅಂತ ಹೇಳ್ತಾರೆ. ಹಾಗಾದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಈ ರೀತಿಯ ಕೇಸ್ಗಳನ್ನು ಹಾಕೋದು, ಈ ರೀತಿಯಾಗಿ ನಮ್ಮನ್ನು ಹೆದರಿಸುವಂಥ ಪ್ರಯತ್ನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಖಂಡಿತ ಇದಕ್ಕೆ ಹೆದರುವಂಥವರಲ್ಲ. ಇಂಥ ಕೇಸ್ ತುಂಬ ನೋಡಿದ್ದೇವೆ, ಇನ್ನೂ ಸಹ ಇವರು ಕೇಸ್ ಹಾಕುವಂಥ ಸಾಧ್ಯತೆ ಇರ್ತದೆ. ಅಪಘಾತ ಮಲ್ಪನ್ನ ಡ್ರೈವರ್ಲೆಗ್ ಮೆಚ್ಚುಗೆದ ಮರ್ಯಾದೆ ಅರ್ಪಣೆ ಬೊಕ್ಕ ವಾರ್ತಾಮಾಣಿಲೆಗ್ ಬಸ್ ಪಾಸ್ ಕೊರಪುಣ ಕಾರ್ಯಕ್ರಮ ಬುಧವಾರ ಕುಲದ ಪತ್ರಿಕಾ ಭವನೋಡು ನಡೆತಂದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಬಸ್ ಯಜಮಾನರ್ನ ಸಂಘದ ನಿಲಿಟ್ ಅಪಘಾತ ಮಲ್ಪನ್ನ ಡ್ರೈವರ್ಲೆಗ್ ಮೆಚ್ಚುಗೆ ಮರ್ಯಾದೆ ಅರ್ಪಣೆ ಬೊಕ್ಕ ಬಸ್ ಪಾಸ್ ಪಟ್ಟುನ ಕಾರ್ಯಕ್ರಮ ಕುಡ್ಲದ ಪತ್ರಿಕಾ ಭವನೋಡು ಬುಧವಾರ ನಡೆತಂದೆ. ಕುಡ್ಲದ ಸಹಾಯಕ ಪೊಲೀಸ್ ಕಮಿಷನರ್ ನಜ್ಮಾ ಫಾರೂಕಿ ಕಾರ್ಯಕ್ರಮ ಉದ್ದೀಪನ ಮಂತದ ಪಾತಿರದೆ ಒಂದೊಂಜಿ ಅಪರೂಪದ ಕಾರ್ಯಕ್ರಮ ಅಪಘಾತ ಮಲ್ಪನ್ನ ಡ್ರೈವರ್ಲಿನ ಪತ್ರಕರ್ತರ ಗುರ್ತು ಮಲ್ಪನಂಚಿನೆ ಬಸ್ ಯಜಮಾನರ್ಲ ಅಗತ್ಯ ಉಪ್ಪನ ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ಕೊರೊಂದು ಸೊಲ್ಮೆ ಸಂದಾವೊಂದುಲ್ಲೇರೆಂದು ಬಂದಿರೆ. ಎಲೆಕ್ಟ್ರಾನಿಕ್ ಆಕ್ಸಿಡೆಂಟ್ ರಿಪೋರ್ಟ್ ಬಗೆಟ ಮಾಹಿತಿ ಕೊರಿಯರು. ಉಪ ಸಾರಿಗೆ ಕಮಿಷನರ್ ಬೊಕ್ಕ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮುರುಗೇಂದ್ರ ಬಸವರಾಜ ಶಿರೋಲಕರ ಅಪಘಾತ ಮಲ್ಪಂದನ ಡ್ರೈವರ್ಲಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಬಸ್ ಯಜಮಾನರ್ನ ಸಂಘದ ಗುರ್ಕಾರಿರು ಅಜೀಜ್ ಪರ್ತಿಪಾಡಿ ವಾರ್ತಾಮಾಣಿಲೆಗೆ ಬಸ್ ಪಾಸ್ ಪಟ್ಟಿದೆ. ಪತ್ರಕರ್ತರ ಅಭಿಮಾನೋಡು ಈ ಪಾಸ್ ಕೊರೊಂದುಲ್ಲ. ಈ ಬಗೆಟ್ ಬಸ್ ಯಜಮಾನರ್ನ ಸಂಘಗೂ ಪೆರ್ಮೆ ಆವೊಂದುಂಡು ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರಿರು ಪುಷ್ಪರಾಜ್ ಬಿಎನ್, ಕುಡ್ಲದ ಪ್ರೆಸ್ ಕ್ಲಬ್ ಗುರ್ಕಾರಿರು ಪಿಬಿ ಹರೀಶ್ ರೈ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮ ಇದ್ದಾರೆ. ಇದು ಒಂದು ಅಪರೂಪದ ಒಂದು ಕಾರ್ಯಕ್ರಮ. ನಮ್ಮ ಭಾರತ ದೇಶದಲ್ಲಿ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೆಯ ಬಾರಿಗೆ ಬ್ಯಾಂಕ್ ವ್ಯವಸ್ಥೆ ಹುಟ್ಟುವುದಕ್ಕೆ ಒಂದು ಕಾರಣಕರ್ತರಾಗಿದೆಯೋ ಅದೇ ರೀತಿ ಖಾಸಗಿ ಬಸ್ ವ್ಯವಸ್ಥೆಯು ಅದರದೇ ಆದ ಒಂದು ಇತಿಹಾಸವನ್ನ ಇಲ್ಲಿ ಕಂಡಿದೆ. ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವವಾದ ಭಾರತ ದೇಶದ 4ನೇ ಅಂಗವಾದ ಮಾಧ್ಯಮ ಇವೆರಡರ ಸಂಗಮ ಅಂತ ನಾನು ಇಲ್ಲಿ ಹೇಳ್ಬೋದು. ಇವತ್ತು ನಡೀತಾ ಇರುವಂಥದ್ದು ಪತ್ರಕರ್ತರು ಹೇಗೆ ಅಪಘಾತ ರಹಿತ ಚಾಲಕರನ್ನ ಗುರುತಿಸಿ ಅವರನ್ನ ಗೌರವಾರ್ಪಣೆ ಮಾಡ್ತಾ ಇದ್ದಾರೋ ಅದೇ ರೀತಿ ಬಸ್ ಮಾಲಕರು ಸಹ ಅವಶ್ಯಕತೆ ಇರುವಂತಹ ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ನೀಡ್ತಾ ಅವ್ರದೇ ಆದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಕಂಡುಬರಬೇಕಾದ್ರೂ ಒಂದು ವಿಷಯ, ನಮ್ಮ RTO ಸರ್ ಹೇಳಿದ ಹಾಗೆ ಖಾಸಗಿ ಬಸ್ ವ್ಯವಸ್ಥೆ ಇಲ್ಲಿ ಐತಿಹಾಸಿಕವಾಗಿರುವಂಥದ್ದು, ಸುಮಾರು 110 ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು, ಒಳ್ಳೆಯ ಒಂದು ಸರ್ವಿಸ್ ಕೊಡುವಂಥದ್ದು, ಸಮಾಜ ಸೇವೆ ಮಾಡ್ತಿರುವಂಥದ್ದು. ಅದರಲ್ಲೂ ಕೆಲವರು ಚಾಲಕರು ಯಾವುದೇ ಒಂದು ಆಕ್ಸಿಡೆಂಟ್ ಅನ್ನೋ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಅವ್ರ ಸರ್ವಿಸ್ ಅನ್ನ 30-40 ವರ್ಷ ಮಾಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಅದ್ಭುತ. ಇಡೀ ನಮ್ಮ ರಾಜ್ಯಕ್ಕೆ ದಕ್ಷಿಣ ಕನ್ನಡ ಪತ್ರಕರ್ತರು ಒಂದು ಮಾದರಿಯಾಗಿದ್ದಾರೆ. ಅವರು ಬಹಳಷ್ಟು ಕಷ್ಟಪಟ್ಟು ಇಲ್ಲಿ ತಮ್ಮ ಸೇವೆಯನ್ನ ಮಾಡುತ್ತಿದ್ದಾರೆ ಅಂತೇಳಿ. ಯುದ್ಧದ ಸಂದರ್ಭದಲ್ಲಾಗಲಿ ಅಥವಾ ಕೊರೋನಾದಂತಹ ಮಾರಕ ರೋಗ ಸಂಭವಿಸಿದ ಸಂದರ್ಭದಲ್ಲಾಗಲಿ ತಮ್ಮ ಜೀವದ ಹಂಗು ತೊರೆದು ಪೊಲೀಸರು, ವೈದ್ಯರು, ಅದೇ ರೀತಿ ಸಾಮಾಜಿಕ ಕಳಕಳಿಯುಳ್ಳ ಸಮಾಜ ಸೇವಕರ ಜೊತೆ ಪತ್ರಕರ್ತರು ಬಹಳಷ್ಟು ದುಡಿದಿದ್ದಾರೆ. ಅದಕ್ಕಾಗಿ ಅವರನ್ನು ನಾನು ಮತ್ತೊಮ್ಮೆ ಬಹಳವಾಗಿ ಪ್ರಶಂಸಿಸುತ್ತೇನೆ. ನಮ್ಮ ಈ ಇಷ್ಟೊಂದು ಕಷ್ಟದ ಕೆಲಸವನ್ನು ಮಾಡುತ್ತಿರುವಂಥ ಪತ್ರಕರ್ತರಿಗೆ ಅವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ನಾವು ಈ ಪಾಸನ್ನು ಕೊಡ್ತಿದ್ದೇವೆ. ಆ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಹೆಮ್ಮೆ ಪಡುತ್ತದೆ. ಜಿಲ್ಲೆದ ಪುದರ್ಪೊಯಿ ಸಾರಿಗೆ ಉದ್ಯಮ ಮಹೇಶ್ ಮೋಟಾರ್ಸ್ ಬಸ್ ಸಂಸ್ಥೆದ ಯಜಮಾನಿರು ಎಕೆ ಜಯರಾಮ ಶೇಖ ಮೇರೆ ನಮಗೆ ಮಹೇಶ್ ಶೇಖ ಒಂತೆ ಕಾಲ ಹುಷಾರಿದ್ದಂದೆ ಅದು ಬುಧವಾರ ತೀರಿರು. ಅರೆ 49 ವರ್ಷ ಪ್ರಾಯ ಆದಿತ್ತವೆ.
ಜಿಲ್ಲೆದ ಪುದರ್ಪೊಯಿ ಸಾರಿಗೆ ಉದ್ಯಮ ಮಹೇಶ್ ಮೋಟಾರ್ಸ್ ಬಸ್ ಸಂಸ್ಥೆಯ ಯಜಮಾನರು ಎಕೆ ಜಯರಾಮ್ ಶೇಖ ಮೇರ್ನ ಮಗೆ 49 ವರ್ಷ ಪ್ರಾಯದ ಮಹೇಶ್ ಶೇಖ ಒಂತೆಕಾಲ ಹುಷಾರಿಜ್ಜಂದೆ ಅದು ಬುಧವಾರ ತೀರಿಯರು. ಮಹೇಶ್ ಶೇಖ ಪಾಕ ವರ್ಷಲಿಡಿದು ಮಹೇಶ್ ಮೋಟಾರ್ಸ್ ಸಂಸ್ಥೆ ಹಿಡಿದು ಕರಾವಳಿ ಭಾಗದ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ಒದಗ ಹೊಂದಿತ್ತು. ಸಾರಿಗೆ ಕ್ಷೇತ್ರಡು ಅಮ್ಮೇರ್ ನಂಚನೆಯ ಮಲ್ಲ ಪುದರ ಪಡೆದಿದ್ದೇರು. ಆರು ಒರಡ್ದೊರನೆ ಕರೆದು ಪೋಯಿ ನಡೆದವರ ಕುಟುಂಬಗೂ ಭಾರಿ ದುಃಖ ಉಂಡು ಮಲ್ತದೆ. 2 ವರ್ಷ ದುಂಬು ಆರಿನ ಮಿಗ್ಗೆ ಪ್ರಕಾಶ್ ಶೇಖ ತೀರ್ದು ದುಕ್ಕೊಡೆ ಇತ್ತಿನ ಕುಟುಂಬಗೂ ಬೊಕ್ಕರ ಭಾರಿ ದುಃಖ ಉಂಡು ಮಲ್ತದೆ. ಮಹೇಶ್ ಶೇಖರ್ನ ಮರಣದ ಅಕೇರದ ಕಿರಿಯಲು ಗುರುವಾರ ಕಾಂಡೆ ಕುಡ್ಲ ಕುಲಶೇಖರದ ಜ್ಯೋತಿ ಪ್ರಕಾಶ್ ಇಲ್ಲಡ ನಡತದೆ. ಅಮ್ಮೇರು ಎಕೆ ಜಯರಾಮ್ ಶೇಖ ಅಪ್ಪೆ ಬೊಡೆದಿ ಮಗಳು ಅಣ್ಣೆ ಅಕ್ಕ ಬೊಕ ಮಿಗ್ದಿನ ಮಹೇಶ್ ಶೇಖ ಅಗತದಿರು. ಕಾಪು ಪೊಸ ಮಾರಿಗುಡಿಟ್ಟು ಆಟಿ ಮಾರಿ ಪೂಜೆ ಅಂಗಾರೆ ಭಕ್ತರು ಬೊಕ ಆಡಳಿತ ಮಂಡಳಿ ಇತ್ತದು ನಡತದೆ. ಕಾಪು ಪೊಸ ಮಾರಿಕುಡಿಟ್ಟು ವರ್ಷಲ ಆಟಿ ಮಾರಿ ಪೂಜೆ ನಡೆತೊಂದಿತ್ತದು. ಈ ಸರ್ತಿ ಅಂಗಾರೆ ಅಟ್ಟಡ ಮಲ್ತಿತ್ತರು. ಕ್ಷೇತ್ರಡು ಬೇತೆ ಬೇತೆ ಬಗೆತ ಮಾರಿ ಪೂಜೆಲು ನಡೆತೊಂದಿತ್ತದು. ಸೀಖ ಸಂಕಟಲೇನು ದೂರ ಮಲ್ಪನ ಕ್ಷೇತ್ರದ ಪೂಜೆಲು ಮಾತಾ ಭಕ್ತರನ್ನ ಎಡ್ಡೆಪ್ತ ದಿಟ್ಟಿಟ್ಟು ಮಲ್ತೊಂದಿತ್ತದು. ಕ್ಷೇತ್ರದ ದೇವಿ ನಮ್ಮ ಕಷ್ಟ ನಷ್ಟಲೇನು ದೂರ ಮಲ್ಪನ ಸಾರಸೀಮದ ಯಜಮಾಂದಿ ಮಾರಿಯಮ್ಮ ಅಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರತ್ನಾಕರ ಶೆಟ್ಟಿ ನಡಿಕೆರೆ ಪಂಡೇರು. ದೇವಸ್ಥಾನದ ಮ್ಯಾನೇಜರ್ ಗೋವರ್ಧನ ಸೇರಿಗಾರ ಮಾಹಿತಿ ಕೊಟ್ಟು ವರ್ಷದ ನಡಪನ ಮಾರಿ ಪೂಜೆಡು 2ನೇ ಮಾರಿ ಪೂಜೆ ಒಂದು ಆದಿತ್ತದು. 2 ದಿನ ಕಾಲ ನಡೆತದುಂಡು. ಊರ ಪರ ಊರ ಸಾರಗಟ್ಲೆ ಭಕ್ತಿರು ಬತ್ತದು. ದೇವಿ ಸನ್ನಿಧಿಡು ಇಷ್ಟಾರ್ಥೊಲಿಗೆ ಪ್ರಾರ್ಥನೆ ಮಲ್ತದು. ಪ್ರಸಾದ ದೆತೊನ್ವೇರೆಂದು ಪಂಡೇರು. ಮಾರಿಪೂಜೆಯಲ್ಲಿ ಸುಗ್ಗಿ ಮಾರಿಪೂಜೆ ಅಂತ ಮಾರ್ಚಿಯಲ್ಲಿ ನಡೆಯುವಂಥ ಮಾರಿಪೂಜೆ ವಿಶೇಷ ಮಹಾ ಮಾರಿಪೂಜೆ. ಅದು ತುಂಬ ಲಕ್ಷಾಂತರ ಜನ ಬರ್ತಾರೆ. ಅವರವರ ಕಷ್ಟಗಳಿಗೆ ಶ್ರೀಗುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗೆ ಅಲ್ಲಿ ನಮ್ಮಲ್ಲಿ ಕೋಳಿ ಮತ್ತು ಕುರಿದ ಒಂದು ಪ್ರಸಾದ ಕೊಂಡೋಗಿ ಅವರು ಮನೆಯಲ್ಲಿ ಹಾಕುವ ಪದ್ಧತಿ ಇದೆ. ಮನೆಯಲ್ಲಿ ಎಲ್ಲ ಹಿರಿಯರಿಗೆ ಬಡಿಸಿ ಹಾಕುವಂಥ ಪದ್ಧತಿ ಇದೆ. ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾರ್ಚಿಯಲ್ಲಿ ಆಗುವಂಥ ಮಾರಿಪೂಜೆ ಮಹಾ ಮಾರಿಪೂಜೆ. ಇನ್ನು ಆಟಿ ಮಾರಿಪೂಜೆ. ಆಟಿ ಮಾರಿಪೂಜೆ ಅಂದರೆ ಈಗ ಮಾರಿಪೂಜೆ ಅಂತ ಹೇಳಿದರೆ ಬೇರೆ ಬೇರೆ ಊರಲ್ಲಿ ಮಾರಿ ಓಡಿಸುವ ಕ್ರಮ ಇದೆ. ನಮ್ಮಲ್ಲಿ ಮಾರಿ ಪೂಜೆ ನಡೀತದೆ. ಆ ಮಾರಿಪೂಜೆ ಆಟಿ ಮಾರಿಪೂಜೆ ವಿಶೇಷ ಮಾರಿಪೂಜೆ ಈ ದಿನ ತುಂಬ ಸಂಭ್ರಮದಿಂದ ನಡೀತದೆ. ಇದು ಈ ಮಂಗಳವಾರ ಬೆಳಗ್ಗಿನಿಂದ ಬುಧವಾರ ಸಾಯಂಕಾಲವರೆಗೆ ನಡೀತದೆ. ಇಲ್ಲಿ ಹಲವಾರು ಕಾರ್ಯಕ್ರಮ ಇದೆ. ಅದರಲ್ಲಿ ದೇವರ ಗೊಂಬೆ ಇದೆ, ದೇವರು ಏಳುವುದು, ಅವರನ್ನು ಎಳ್ಕೊಂಡು ಹೋಗುವುದು, ರಥದಲ್ಲಿ ಕುಳಿಸುವುದು, ಬೇರೆ ಬೇರೆ ಕ್ರಮ ಇದೆ, ಹಲವಾರು ಕ್ರಮ ಇದೆ. ಆದರೆ ಇನ್ನು ಜಾರ್ದೆ ಮಾರಿಪೂಜೆ ಅಂತ 4 ತಿಂಗಳಿಗೆ ಒಂದು ಸಲ ಮಾರಿಪೂಜೆ, ವರ್ಷಕ್ಕೆ 3 ಮಾರಿಪೂಜೆ. ಆ ಜಾರ್ದೆ ಮಾರಿಪೂಜೆ ಕೂಡ ಅದೇ ಕ್ರಮ. ಎಲ್ಲ ಮಾರಿಪೂಜೆಯಲ್ಲಿ ಕೂಡ ನಡೆಯುವಂಥದ್ದು ಒಂದೇ ಕ್ರಮ. ಆ ಕ್ರಮ ಪ್ರಕಾರ ನಡೀತದೆ. ಆದರೆ ಮಾರಿ ಅಂದರೆ ನಮ್ಮ ಹಿರಿಯರು ಹೇಳ್ತಾರೆ ಅದು ರೋಗ ರುಜಿನವನ್ನು ದೂರ ಮಾಡುವಂಥದ್ದು. ಇನ್ನೊಂದು ಹೇಳುವುದಾದರೆ ಈಗ ನಮ್ಮ ಪೊಲೀಸಿನವರು ಏನು ಕೆಲಸ ಮಾಡ್ತಾರೆ, ಪೊಲೀಸ್ ಇಲ್ಲದಿದ್ದರೆ ಏನಾಗುತ್ತೆ, ಹಾಗೆ ನಮ್ಮ ಮಾರಿಯಮ್ಮ ನಮ್ಮನ್ನು ಕಾಪಾಡುವ ದೇವರು. ಏನು ತೊಂದರೆ ಇದ್ದವರಿಗೆ ಕಷ್ಟ ಯಾರ್ಯಾರು ತೊಂದರೆ ಕೊಡ್ತಾರೆ, ಹಾಗೆ ಬೇರೆ ಬೇರೆ ರೂಪ ಉಂಟು. ಮನುಷ್ಯನಿಗೆ ಕಷ್ಟ ಇದ್ದದ್ದೇ, ಆದರೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾರಿಯಮ್ಮನ ಕೆಲಸ. ನಮ್ಮ ಕಷ್ಟಗಳನ್ನೆಲ್ಲ ನೋಡಿಕೊಂಡು ಅವರು ಸಲಹಿಸ್ತಾರೆ, ಎಲ್ಲ ಕಡೆ ಹೋಗ್ತಾರೆ. 1000 ಸೀಮೆಯ ಒಡತಿ ಮಾರಿಯಮ್ಮ. ಕಾಪು ಮಾರಿಯಮ್ಮನ ಸನ್ನಿಧಾನಡು ವರ್ಷಂ ಪ್ರತಿ ಜರಗುನಂಚಿನ ಮೂಜಿ ಕಾಲಾವಧಿ ಮಾರಿಪೂಜೆಗಳು 2ನೇ ತಾಯಿನ ಆಟಿ ಮಾರಿಪೂಜೆ ಜಾತ್ರೆ ಊರ್ದ ಪರ ಊರ್ದ ಸಹಸ್ರಾರು ಭಕ್ತರು ಬತ್ತದು ಅಪ್ಪನ ಸನ್ನಿಧಾನೋಡು ಅಗಲ ಇಷ್ಟಾರ್ಥಲೇನು ಪ್ರಾರ್ಥಿಸೋ ಒಂದು ಅಗಲ ಅನುಗ್ರಹ ಅಪ್ಪನ ಅನುಗ್ರಹ ಪಾತ್ರ ಅದು ಪ್ರಸಾದ ಸ್ವೀಕಾರ ಮಲ್ಪೆರೆ ಬರ್ಪಿನಂಚಿನ ಸಮಸ್ತ ಭಕ್ತರಿಗಳ ಬೋಡಾಪಿನಂಚಿನ ವ್ಯವಸ್ಥೆನ ಆಡಳಿತ ಮಂಡಳಿ ಎಡ್ಡ ರೀತಿ ಮಲ್ದಿಂಡು ಒವೇ ರೀತಿಲ್ಲ ತೊಂದರೆ ಇಲ್ಲ ಅವನ್ನಕ್ಕ ಪೊರ್ಲುಡು ಬರ್ಪಿನ ಭಕ್ತರಿಗೆ ಅಪ್ಪನ ದರ್ಶನ ಮಲ್ಪೆರೆಗೆ ಎಡ್ಡ ವ್ಯವಸ್ಥೆನ ಮಲ್ದೇರು.
பதினாஞ்சு வருஷದ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಗಸ್ಟ್ 7 ಎನ್ಮೆಕ್ ಬೆದ್ರಡು ನಡಪೆರಿತது 389 ಕಂಪನಿಲು ಪುದರ ಕೊರ್ತ ಐಟು 350 ಬರ್ಪುನ ನಿಗಂಟು 24,000 ಕೆಲಸಲುಂಡು ಕುಳ್ಳಡ ಆಗಸ್ಟ್ 4 ಟಿವಿ ರಮಣ ಪೈ ಹಾಲ್ಡ್ ಓರಿಯೆಂಟೇಷನ್ ಕಾರ್ಯಕ್ರಮ ನಡಪೆರೆ ಉಂಡು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ ಪಂತೇರೆ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ ಕುಡ್ಡದ ಪ್ರೆಸ್ ಕ್ಲಬ್ ಸುದ್ದಿ ಕೂಟುಡು ಪಾತಿರ್ದು ಬೆದ್ರಡು ದೇಶದ ಭಾರಿ ಮಲ್ಲ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ ಆಗಸ್ಟ್ 7 ಎನ್ಮೆಕೆ ನಡಪನ ಬಗೆಟ್ ಮಾಹಿತಿ ಕೊಡ್ತೇರೆ. ಸಮಾಜಡು ಅಸಮಾನತೆ ಉಂಡು ಆ ಬಗೆಟ್ ಇಂಕ್ಲಿನ ಸಂಸ್ಥೆ 14 ವರ್ಷಲಿಡಿದು ತೂವೊಂದುಂಡು ಅವು ಉದ್ಯೋಗ ಅವು ಮಾತೆರೆಗ್ಲ ತಿಕ್ಕೋಳು ಅಂಚದಕರಿನ 14 ವರ್ಷಲಿಡಿದು ಉದ್ಯೋಗ ಮೇಳ ಮಲ್ತೊಂದುಲ್ಲ ಒಂದಿಟ್ಟು ಪಾಲ್ದೆ ತುನ್ನಕ್ಲ ಅಗತ್ಯವಾದ www.alvaspragati.com ವೆಬ್ಸೈಟ್ ಪುದರ್ ಸೇರ್ಸಾವಡು ವಾಮಾತ ಕಂಪನಿಲು ಪಾಲ್ದೆ ತುನ್ವಾಂದ ಐಟು ಪೂರ ಮಾಹಿತಿ ಉಂಡು. ಕಂಪನಿಲಿನ 700 ಜನ ಕೆಲಸದಕ್ಲು ಬರ್ಪೇರು ಮಾತ್ರೆಗಳ ವ್ಯವಸ್ಥೆ ಮಂತದ ಉದ್ಯೋಗ ಮೇಳೋಡು ಪಾಲ್ದಿತ್ತೊನ್ನ ಬರವು ಕಲ್ತನಕ್ಲು ಬೊಕ್ಕ ಕಲ್ತೊಂದುಪ್ಪನಕ್ಲು ಅಕ್ನ ಜವಾಬ್ದಾರಿ ಅರ್ಥ ಮಲ್ತ ನೋಡು ಸೀದಾ ಬರ್ಪುನು ಅತ್ತು ಅಕ್ಲಿಗೆ ಬೋಡಾಯಿನ ಕಂಪನಿಲಿನ ಮಾಹಿತಿ ದಿಸ ನೋಡು ಮೊಬೈಲ್ ಡೇ ಮಾತಾ ಮಾಹಿತಿ ಪಡೆಯವನು ಅಲ್ಲಿಂದ ಅರ್ಪಂಡೇರೆ. ಉತ್ಪಾದನಾ ಕ್ಷೇತ್ರಡು 74 ಕಂಪನಿಲು ITS ಕ್ಷೇತ್ರಡು 35 ಕಂಪನಿಲು 30 ಹೆಚ್ಚ ಬ್ಯಾಂಕಿಂಗ್ ಬೊಕ್ಕ ಪಣವಕಾಸ ಸಂಸ್ಥೆಲು 25 ಆರೋಗ್ಯ ಸಂಸ್ಥೆಲು ಮುಖ್ಯ ಆಸ್ಪತ್ರೆಲು ನಿರ್ಮಾಣ ವಲಯಡು 13 ಕಂಪನಿಲು ಚಿಲ್ಲರೆ ಬೇರ ಬೊಕ್ಕ ಮಾರಾಟ ಕ್ಷೇತ್ರದ 27 ಕಂಪನಿಲು 11 ಶಿಕ್ಷಣ ಬೊಕ್ಕ ಸ್ವಯಂ ಸೇವಾ ಸಂಸ್ಥೆಲು 8 ಮುಖ್ಯ ಎಲೆಕ್ಟ್ರಾನಿಕ್ಸ್ ಕಂಪನಿಲು 14 ಮುಖ್ಯ ಆತಿಥ್ಯ ಕ್ಷೇತ್ರದ ಕಂಪನಿಲು 16 ಮುಖ್ಯ ಮಾಧ್ಯಮ ಸಂಸ್ಥೆಲು 7 ಮುಖ್ಯ ಮರ್ದ ತಯಾರು ಮಲ್ಪನ ಕಂಪನಿಲು 6 ಮುಖ್ಯ ಟೆಲಿಕಾಂ ವಲಯದ ಕಂಪನಿಲು ಉದ್ಯೋಗ ಮೇಳೋಡು ಪಾಲ್ದೆತುನುವಂದು ವಿವೇಕ್ ಆಳ್ವ ಮಾಹಿತಿ ಕೊರಿಯರೆ. 389 ಕಂಪನಿಲು ಇಡೆಮುಟ್ಟ ರಿಜಿಸ್ಟರ್ ಮಲ್ತದ 326 ಕನ್ಫರ್ಮೇಷನ್ ಮಲ್ತದ ಹಣ 350 ಬರ್ಪನ ನಿಗಂಟು 24,000 ಕೆಲಸ ಉಂಡು. ಓರಿಯೆಂಟೇಷನ್ ಗೀತೆ ಕಲ್ತೊಂದು ಉಪ್ಪುನಕ್ಲೆ ಬರೊಂದುಲ್ಲೇರು ಕಲ್ತದ ಕೆಲಸ ಬಯಕುನಕ್ಲು ಬತ್ತಂಡ ಎಡ್ಡೆ ಅನುಭವ ಉಪ್ಪುನಕ್ಲೆಗ್ಲ ಪಾಕ ಕೆಲಸ ಉಂಡು ಜೋಕ್ಲು ಪೂರ್ವ ತಯಾರಿ ಮಲ್ತೊಂಡ ಅನುಕೂಲ ಆಪುಂಡು. 4 ರಾಜ್ಯಲೆಡ್ದು ಉದ್ಯೋಗ ಮೇಳಗೂ ಬರ್ಪೇರು ಪದವಿ ಕಲ್ತನಕ್ಲು ಹೆಚ್ಚು ಜನ ಬರೋಡು. ಉದ್ಯೋಗ ಮೇಳೋಡು ವಿಶೇಷ AI ಆಧಾರದ ಚಾಟ್ ಬಾಟ್ ವ್ಯವಸ್ಥೆಯನ್ನು ಪೊಲಂ ಮಲ್ತದೆ. ಕುಡ್ಲದ ಟಿವಿ ರಮಣ ಪೈ ಹಾಲ್ಡ್ ಆಗಸ್ಟ್ 4 ಕಾಂಡೆ 10 ಗಂಟೆಗೆ ಓರಿಯೆಂಟೇಷನ್ ಕಾರ್ಯಕ್ರಮ ದಿವೊಂದುಂಡು ವಿವೇಕ್ ಆಳ್ವ ಪಂಡಿರು. ಆಳ್ವಾಸ್ ಸ್ವಾಯತ್ತ ಕಾಲೇಜ್ ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥರು ಪ್ರಸಾದ್ ಶೆಟ್ಟಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ಲೇಸ್ಮೆಂಟ್ ವಿಭಾಗದ ಮುಖ್ಯಸ್ಥರು ಕುಮಾರಿ ರಂಜಿತಾ ಆಚಾರ್ಯ ಸುದ್ದಿಕೂಟೋಡಿದ್ದೀರಿ. ಸಮಾನತೆ ಎಲ್ಲರೂ ನಾವು ಇಷ್ಟಪಡ್ತೇವೆ, ಆದರೂ ಸಮಾಜದಲ್ಲಿ ಎಷ್ಟೋ ಅಸಮಾನತೆಗಳು ನಾವು ನೋಡ್ತಾ ಇರ್ತೇವೆ. ಅದರಲ್ಲಿ ಒಂದು ಮುಖ್ಯವಾದ ಅಸಮಾನತೆ, ಅದರ ಬಗ್ಗೆ ಕಳೆದ 19 ವರ್ಷಗಳಿಂದ ನಮ್ಮ ಸಂಸ್ಥೆ ಆ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದೇವೆ. ಉದ್ಯೋಗಗಳ ಅವಕಾಶಗಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಾಂಸ್ಕೃತಿಕ ನೆಲೆಯಿರಲಿ, ಕ್ರೀಡೆಯಲ್ಲಿರಲಿ, ಭಾಷೆಯಲ್ಲಿರಲಿ, ಇನ್ನೊಂದು ಬಲಿಷ್ಠವಾದ ಒಂದು ಕಾಳಜಿ ಅವರದು ಈ ಅವಕಾಶಗಳ ಒಂದು ಅಸಮಾನತೆ. ಆ ಕಾರಣಕ್ಕಾಗಿ ಕಳೆದ 19 ವರ್ಷಗಳಿಂದ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಇದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗೂ ಬೇರೆ ಬೇರೆ ಇಂಥ ಗೌರ್ಮೆಂಟ್ ಕಾಲೇಜ್ನ ಮಕ್ಕಳಿಗೆ ಯಾವತ್ತಿಗೂ ಒಂದು ಉದ್ಯೋಗಗಳ ಅವಕಾಶಗಳು ಕೇವಲ ಒಂದೇ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಮಾತ್ರ ಸಿಗಬಾರ್ದು, ಇದು ಎಲ್ರಿಗೂ ಒಂದು ಸಿಗಬೇಕಂತ ಒಂದು ಆಸಕ್ತಿಯಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ನಮ್ಮ ಸಂಸ್ಥೆದರಲ್ಲಿ ಕೆಲಸ ಮಾಡ್ತಿದ್ದೇವೆ. ಈ ವರ್ಷ ನಮಗೆ 350ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಮಕ್ಕಳು www.alvaspragati.com ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಯಾಕೆ ಹೇಳಿದ್ರೆ ಇದು ಕೇವಲ ಪ್ರಗತಿ ಉದ್ಯೋಗ ಮೇಳ ಕೇವಲ 2 ದಿನಕ್ಕೆ ಮಾತ್ರ ಸೀಮಿತಗೊಳ್ಳುವುದಿಲ್ಲ. ಇದರ ನಂತರ ಕೂಡ ಎಷ್ಟೋ ಬಾರಿ ಕಂಪನಿಯ ರಿಕ್ವೈರ್ಮೆಂಟ್ಗಳು ಬರುವಾಗ ನಾವು ಬಾರಿ ಇದೇ ಡೇಟಾವನ್ನು ಹಲವಾರು ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ. ಆ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ನಾವು ಹೇಳೋದು. ಯಕ್ಷಲಹರಿ ಯುಗಪುರುಷ ಕಿನ್ನಿಗೋಳಿದ ನಿನೆಟ್ಟು ನಡೆತಂದುಪ್ಪುನ ಕರ್ನಾಟಕ ಬ್ಯಾಂಕ್ ತಾಳಮದ್ದಲಿ ಸಪ್ತದ 3ನೇ ದಿನ ಬುಧವಾರ ಪ್ರಸಂಗಕರ್ತರು ಡಾಕ್ಟರ್ ಶಿವಂತೂರು ನಾರಾಯಣ ಶೆಟ್ಟಿಯರಿನ ನೆಂಪು ಮಲ್ತೊನ್ನ ಕಾರ್ಯಕ್ರಮ ನಡೆತಂಡೆ. ಕಿನ್ನಿಗೋಳಿದ ಯಕ್ಷಲಹರಿ ಬೊಕ ಯುಗಪುರುಷದ ನಿಲೆಟ್ಟು ಯಕ್ಷಲಹರಿದ 35ನೇ ವರ್ಷದ ಸಂಭ್ರಮ 2025 ಕೂಡು ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಲಿ ಸಪ್ತ ಬಲಂ ಭೀಮಾಭಿರಕ್ಷಿತಂ ಕಿನ್ನಿಗೋಳಿದ ಯುಗಪುರುಷ ಸಭಾಭವನಡು
നടത്തുന്നിത്തത് ಬುಧವಾರ ಮೂಜನ ದಿನದ ಕೂಟ നടത്തുന്നത് ಯಕ್ಷಲಹರಿ ಕಿನ್ನಿಗೋಳಿದ ಗುರುಕಾರ್ಯರು ರಘುನಾಥ ಕಾಮತ್ ಕಿಂಚನಕೆರೆ ಎದುಕೊಂಡಿರು ಮಲ್ಲಬಿನ್ನಿರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಕಿನ್ನಿಗೋಳಿ ಘಟಕದ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ ಪಾತಿರ್ದು ತಾಳಮದ್ದಲಿದಂಚಿನ ಕಲಾ ಪ್ರಕಾರ ಜವನ ಜವಂದಿ ಆಲ್ಮೋಡು ಸಂಸ್ಕೃತಿ ಸಂಸ್ಕಾರದ ಒಟ್ಟುಗೂ ಭಾಷದ ಪತ್ತು ಉಪ್ಪುನಂಚ ಬುಲೆಪಾಂಡು ಒಂದು ಪಂಡಿರೆ ಕಟೀಲ್ ಅನಂತ ಪದ್ಮನಾಭ ಅಸ್ರಣ್ಯರು ಪಾತಿರ್ದು ನಮ್ಮ ಬದುಕಿಗೆ ಎಡ್ಡೆ ಸಂದೇಶ ಕುರುಪುನ ಯಕ್ಷ ಕಲಿಕ್ಲಿನು ಬಜಿ ಮನಸ್ಸಿಗೆ ಖುಷಿ ಕುರುಪುನ ಒಂದು ಎನ್ನಂದೆ ನಮ್ಮ ನನದ ಜನಾಂಗಗೂ ಮಾರ್ಗದರ್ಶನ ಆಯರ ಕಲಿತ ಬುಲಿಚಿಲಿಗೆ ಸಾಕಾರ ಕೊರಡು ಒಂದು ಪಂಡಿರೆ ವಿಜಯ ಕಲಾವಿದರು ಸಂಸ್ಥೆದ ಗುರುಕಾರ್ಯರು ಶರತ್ ಶೆಟ್ಟಿ ಸಂಕಲಕರಿಯ ಪ್ರಸಂಗಕರ್ತರು ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿಯರ್ನ ನೆಂಪುದ ಭಾಷಣ ಮಾಡ್ತಾರೆ ಹಿರಿಯ ಯಕ್ಷಗಾನ ಕಲಾವಿದರು ಪಾಂಡುರಂಗ ಶೆಟ್ಟಿ ಕಡಂದಲೆರೆಗೂ ಸನ್ಮಾನದ ಮರ್ಯಾದೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಯಕ್ಷಲಹರಿದ ಮರ್ಯಾದೆ ಗುರುಕಾರ್ಯರು ಉದ್ಯಮಿ ಶ್ರೀಪತಿ ಭಟ್ ಬೆದ್ರ ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಸುದರ್ಶನ್ ಅತ್ತೂರು ಉದ್ಯಮಿ ದಿವಾಕರ ಕರ್ಕೇರ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಒತ್ತು ಗುರುಕಾರ್ದಿ ಪದ್ಮಲತಾ ರಾವ್ ಕಟೀಲ್ ಇಂಚ ಬಿನ್ನೇರು ಬುಕ ಯುಗಪುರುಷದ ಭುವನಾಭಿರಾಮ ಉಡುಪ ಉಮೇಶ್ ನೀಲಾವರ ಯಕ್ಷಲಹರಿದ ಪದಾಧಿಕಾರಿಗಳು ಸದಸ್ಯರು ಸಭಾಲಿ ಸಿಡಿತಾರೆ ಕಾರ್ಯಂತಿರು ವಸಂತ ದೇವಾಡಿಗ ಸೊಲ್ಮೆ ಸಂದಾಯರು ಸುಧಾಕರ ಕುಲಾಲ್ ಮುಣ್ಕೂರು ಕಾರ್ಯಕ್ರಮ ಸುಧಾರ್ತಕೊರಿಯರು ಮೂಜನ ದಿನ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಬೊಕ ಚೇತನ್ ಆಚಾರ್ಯ ಸಚ್ಚೇರಿಪೇಟೆ ಭಾಗವತಿಗಿಡೆ ಬಕಾಸುರವದೆ ಅಂಗಾರ ಪರ್ಣ ಪ್ರಸಂಗದ ತಾಳಮದ್ದಲಿ ಕೂಟ ಮೂಡ್ದು ಬರ್ತದೆ 36 ವರ್ಷದಿಂದ ದೀರ್ಘಕಾಲದಿಂದ ಯಕ್ಷಗಾನ ತಾಳಮದ್ದಲೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಅಷ್ಟು ಒಂದು ನಿರ್ಣಯಾತ್ಮಕವಾಗಿ ಮುಂದುವರಿಸತಕ್ಕಂತಹ ಒಂದು ಚೈತನ್ಯ ಆ ನಿಷ್ಠೆ ಇವತ್ತಿನವರೆಗೆ ನಡೆದುಕೊಂಡು ಬಂದಿದೆ. ಅಂತಹ ಅಷ್ಟು ಮಾತ್ರವಲ್ಲದೆ ಮನುಷ್ಯನಿಗೆ ಒಳ್ಳೆಯ ಜ್ಞಾನಶಕ್ತಿಯನ್ನು ಕೊಡತಕ್ಕಂತಹ ಈ ವೇದಿಕೆ ಯಾವುದು ಅಂತ ಕೇಳಿದರೆ ಯಕ್ಷಗಾನ ತಾಳಮದ್ದಳೆ. ಅವನನ್ನು ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಸ್ತುತಿ ಮಾಡ್ತಾರೆ. ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿದ್ದಾರೆ, ಆದ ಕಾರಣ ಎಲ್ಲರಿಗೂ ವಾಗ್ವೈಖರಿಯನ್ನು ಕೊಡ್ತಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನಿರಂತರವಾಗಿ ನಡೆಯತಕ್ಕಂತಹ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಎಲ್ಲರೂ ಸಮರ್ಥರಾಗಿ ಬೆಳೆದು ನಿಂತಿದ್ದಾರೆ. ಶಿಮಂತೂರು ನಾರಾಯಣ ಶೆಟ್ಟಿಯವರ ಒಂದು ಛಂದಸ್ಸಿನ ಪುಸ್ತಕ ಛಂದೋಬ್ರಹ್ಮ, ಅವರು ಛಂದೋಬ್ರಹ್ಮ ಅಂತೇಳಿ ಹೆಸರನ್ನು ಪಡೆದವರು. ಅವರ ಕೃತಿ ಎಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವೇದಿಕೆಯಲ್ಲಿ ಬಿಡುಗಡೆಗೊಳಿಸಿದರು. ಬರೆದವರು ಛಂದಸ್ಸಿನ ಬ್ರಹ್ಮ ಎನ್ನುವಂಥ ನೆಗಳತೆಗೆ ಪಾತ್ರರಾದವರು. ಅದೆಷ್ಟೋ ಶಿಷ್ಯರನ್ನ ಅಸಂಖ್ಯಾತ ಶಿಷ್ಯರನ್ನ ಈ ಸಾರಸ್ವತ ಲೋಕಕ್ಕೆ, ಸಾಹಿತ್ಯ ಲೋಕ ಇರ್ಬೋದು, ಯಕ್ಷಗಾನ ಲೋಕ ಇರ್ಬೋದು, ಛಂದಸ್ಸಿನ ಲೋಕ ಇರ್ಬೋದು, ಅದಕ್ಕೆ ನೀಡಿದಂಥ ಪುಣ್ಯಾತ್ಮ, ಮಹಾತ್ಮ, ಹುತಾತ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿಯವರು ಇಂದಿಗೂ ಕೂಡ ಸ್ಮರಣಾರ್ಹರು. ಜೋರು ಹುಷರಿಜಂದನ ರಿತೇಶ್ ಶೆಟ್ಟಿ ಪನ್ಪ್ಲಾರಿಗ್ ಕಿನ್ನಿಗೋಳಿ ಬೊಕ ಕುಡ್ಲದ ಬಸ್ ಡ್ರೈವರ್ಲು ಕಂಡಕ್ಟರ್ಲು ಕುಡ್ಲದ ಮೀನು ಮಾರ್ಕೆಟ್ದ ಪೊಂಜಿನಕ್ಲು ಬೊಕ ಸಾರ್ವಜನಿಕರು ಸೇರಿದು ಒಟ್ಟು 1,80,000 ರೂಪಾಯಿ ಸಹಾಯ ಕೊರ್ದು ಮನುಷ್ಯತ್ವ ತೋಜಾದಿರು. ಜೋರು ಹುಷರಿಜಂದಿನ ರಿತೇಶ್ ಶೆಟ್ಟಿ ಪನ್ಪನಾರಿಗ್ ಕಿನ್ನಿಗೋಳಿ ಬೊಕ ಕುಡ್ಲದ ಬಸ್ ಡ್ರೈವರ್ಲು ಕಂಡಕ್ಟರ್ಲು ಕುಡ್ಲದ ಮೀನು ಮಾರ್ಕೆಟ್ದ ಪೊಂಜಿನಕ್ಲು ಬೊಕ ಸಾರ್ವಜನಿಕರು ಸೇರಿದು ಒಟ್ಟು 1,80,000 ರೂಪಾಯಿ ಸಹಾಯ ಕೊರ್ದು ಮನುಷ್ಯತ್ವ ತೋಜಾದಿರು. ಕಿನ್ನಿಗೋಳಿದ ಬಸ್ ಡ್ರೈವರ್ಲು ಕಂಡಕ್ಟರ್ಲು ಬೊಕ ಜನಕ್ಲು 50,000 ರೂಪಾಯಿ ಒಟ್ಟು ಸೇರ್ಸಾದಿರು. ಬೊಕ್ಕ ಕುಡ್ಲದ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ದ ಡ್ರೈವರ್ ಕಂಡಕ್ಟರ್ಲು ಮೀನು ಮಾರ್ಕೆಟ್ದ ಪೊಂಜನಕ್ಲು ಬೊಕ ಜನ ಒಟ್ಟು ಸೇರ್ಸಾದು 48,000 ರೂಪಾಯಿ ಒದಗಾದಿರು. ಅಂಚ ಒಟ್ಟು 1,80,000 ರೂಪಾಯಿನ ಬಸ್ ಡ್ರೈವರ್ಲಿನ ಸಂಘದ ಗುರುಕಾರ್ಯರು ಶ್ರೀಕಾಂತ್, ಒತ್ತು ಗುರುಕಾರ್ಯರು ಚೇತು, ಫಾರೂಕ್, ಹರೀಶ್, ರಾಜೇಶ್ ಮಾರ್ನಾಡ್, ದಾಮೋದರ ಸಾಲ್ಯನ್, ತಿಲಕ್, ಗುರು, ರಾಜೇಶ್, ನವೀನ್ ಬೊಕ ಪ್ರದೀಪ್ ಒಟ್ಟು ಬಿತ್ತದು. ಹುಷಾರಿಜಂದಿ ಉಪ್ಪುನ ರಿತೇಶ್ ಶೆಟ್ಟಿಯರ್ನ ಮರ್ದದ ಖರ್ಚಿಗೆ ಕೊರದು ಎಡ್ಡೆಪ್ಪು ಬಯಕದೇರು. ಬಡವೇರು ಕ್ಯಾನ್ಸರ್ ಸೀಕದಕ್ಲಿನ ಮರ್ದಗಾದು ಬೊಡದಿನ ಸಲಹೆದಂಚ ಬೇಗ ಟ್ರಸ್ಟ್ ಒಂಜಿನ ತಾಪನೆ ಮಲ್ಪನೊಂದು ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸಂಸ್ಥೆದ ದುಂಬುದ ಗುರುಕಾರ್ಯರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಂತೇರು. ಕ್ಯಾನ್ಸರ್ ಸೀಕಡು ಒಂತೆ ಕಾಲ ಆಸ್ಪತ್ರೆಡು ಮರ್ತಡಿತ್ತಿನ ಬಿಜೆಪಿ ನಾಯಕಿ ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ದ ದುಂಬುದ ಗುರುಕಾರ್ಯರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಭಿಮಾನಿಯನ್ನ ಒತ್ತಾಯದ ಮಿತ್ತು ಬೋಳಿಯಾರ್ ಕುವೆತ್ತ ಬೈಲ್ದ ಅರಣ ಇಲ್ಲಡು ಅಜಿಪ್ಪನೆ ವರ್ಷದ ಪುಟ್ಟನ ದಿನಾಚರಣೆ ಮಲ್ತೇರು. ಈ ಪೊರ್ತುಡು ಬೋಳಿಯಾರ್ ಪಾತಿರ್ದು ಏರೆಗ್ಲ ಕ್ಯಾನ್ಸರ್ ಸೀಕ್ ಬರಿಯರ ಬಲ್ಲಿಂದ ತಾನು ದೈವ ದೇವರ ಪ್ರಾರ್ಥನೆ ಮಲ್ಪೆ ಜನ್ಮದಿನ ಆಚರಣೆ ಮಲ್ಪನ ಉದ್ದೇಶ ಇಂಕಿಜ್ಜಾಂಡು ಎಣ್ಮನೆ ನಮ ಕುಟೀರ ಕಟ್ಟೆರ ಬೊಡೆದಿ ಕೊರ್ನ ಸಲಹೆದಂಚ ಈ ತಕ್ಕ ಮಟ್ಟದ ಕಾರ್ಯಕ್ರಮ ದಿವೊಂದುಂಡು ಪಂಡಿರು.
ಬಡವಿರು ಕ್ಯಾನ್ಸರ್ ಸೀಕಿದಕ್ಲಿನ ಮರ್ದ್ಗಾದು ಬೊಡೆದಿನ ಸಲಹೆದಂಚ ಬೇಗ ಟ್ರಸ್ಟ್ ಒಂಜಿನ ತಾಪನೆ ಮಲ್ಪುಂಡು ಸಂತೋಷ್ ರೈ ಬೋಲಿಯಾರ್ ಪಂಡಿರು. ಬಿಜೆಪಿ ಉಳ್ಳಾಲ ಮಂಡಲದ ದುಂಬುದ ಗುರುಕಾರ್ಯರು ಚಂದ್ರಹಾಸ ಉಳ್ಳಾಲ ಸೇರಿನಂಚ ಬಿನ್ನೆರು ಪಾತೇರಿರು. ರಾಜೇಶ್ ಮಡಿಯಾಳೇರ್ನ ಕುಟುಂಬಗೂ ಸಂತೋಷ್ ರೈ ಬೋಳಿಯಾರ್ ಕಟ್ಟದ ಕುರಿಯರು ಉಪನ ಎಣ್ಮನೆ ನಮೋ ಕುಟೀರ ಇಲ್ಲಿ ಬೊಕ ಪಾಣೆಲ ಸರಕಾರಿ ಶಾಲೆಗೆ ಕಟ್ಟಿರು ಉಪನ ಸಭಾಂಗಣದ ನೀಲನಕ್ಷೆ ಕುರ್ನಾಡ್ ದತ್ತಾತ್ರೇಯ ಶಾಲೆಗೆ ಮೂಲ ಸೌಕರ್ಯ ಹೆಚ್ಚ ಮಲ್ಪೆರೆ ಕುರ್ನ 50,000 ರೂಪಾಯಿ ಸಹಾಯಪಣದ ಚೆಕ್ನ ಮಾಡೂರು ಮರಿಯಣ್ಣ ಪಾಲು ಶಿವದುರ್ಗಾಂಬ ಮಠದ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಫಲದೆತ್ತೊನ್ನಕ್ಲಿ ಕೈಪಗತ್ತೇರು. ಗಡಿಪತ್ತನಾರು ಪದ್ಮನಾಭರಯ್ಯಾನೆ ಮಂಜು ಭಂಡಾರಿ ಕಾರ್ಯಕ್ರಮ ಮುಟ್ಟಿತ್ತೇರು. ಸಮಾಜವು ಸಂಸಾರ ಉಪ್ಪುನಾಗಲ ಪ್ರತಿವರೆಲ್ಲ ಆಯನ ಕಷ್ಟನೇ ಪರಿಹಾರ ಖುಷಿ ಏದಿತ್ತು ನಮಗೆ ಯಾವ ಅಂಚಾದ ಸಮಾಜಗೋಸ್ಕರ ಇತ್ತೊಂದು ಶ್ರಮ ಬರುತ್ತಾರೆ ನಂಡ ಆರೋಪಿನ ಆ ಸಮಾಜ ಬಾಂಧವ್ಯನ ಪ್ರೀತಿಲ ಆರು ಮಂದಿ ಪಂಚಾಯತ್ನ ಹಿರಿಯ ಅನುಗ್ರಹ ಪರಿಪೂರ್ಣ ಉಂಡು ಪರಿಹಾರ ನಾನ ಸಂಶಯ ಸಂತೋಷನೇ ನಂಕಲ ಶಕ್ತಿ ಉರುಗಳ ಶಕ್ತಿ ನಮ್ಮ ಪೂರೆಲ್ಲ ಒಂದೇ ಪ್ರಾರ್ಥನೆ ಮಾಡ್ಬೋದು ಅವರಿಗೆ ಗಟ್ಟಿನ ಆಯುಷ್ಯ ಕೊಡು ಆರೋಗ್ಯ ಕೊಡು ನಮ್ಮದು 10 ಜನ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಾನ ದೇವರ ನೋದು ಕೇಳುವರಿಗೆ ಅವರು ನಮ್ಮಡ ಅವರು ಜಂತು ನಾವು ನರಜನ್ಮ ದುರ್ಲಭ ಪಾತ್ರ ಉಂಟು ಮನುಷ್ಯ ಜನ್ಮನೇ ಬಾರಿ ಶ್ರೇಷ್ಠವಾಯಿನ ನಮ್ಮ ಏಪ ಪುಟ್ಟನ ಏಪ ಟೈಪನ ಅಂದು ಮುಖ್ಯ ಆಗುತ್ತೆ ಹುಟ್ಟು ಸಾವಿನ ಮಧ್ಯಡುಪುಣಂಚಿನ ಬದುಕು ಬಾರಿ ಮುಖ್ಯವಾದುಂಡು ಅಂಚಾದೆ ನಮ್ಮ ಆ ಬದುಕಡೆ ದಾದಾನ ನಮ್ಮ ಎಡ್ಡ ಕೆಲಸನು ಮಲ್ತೊಂದು ಇತ್ತುಂಡ ನಮ್ಮ ಬದುಕು ನಮ್ಮ ಪುದರೆ ಏಪಲ ಶಾಶ್ವತವಾದುಪ್ಪುನು ಅಂಚಿತಿ ಜನ ಸೇವೆತ ಮೂಲಕ ಜನನ ಮನಸ್ಸಿನ ಗೆಲ್ತನ ಕೆಲಸನಾರು ಮಲ್ತೊಂದಿಲ್ಲರು ಈ ಸತ್ತಿದ ಹುಟ್ಟುಹಬ್ಬ ಆಚರಣೆ ನಂತರ ಇಜ್ಜಿನ್ನೆಲ್ಲ ನಿರ್ಧಾರ ಇತ್ತು ಆಮೇಲೆ ಇನ್ನು ಬುಡಲಿ ಬಂದಲೆ ವರ್ಷ ಪ್ರತಿ ಪಾಪದಕ್ಕೆ ಇಲ್ಲಿ ಕಟ್ಟದ ಕೊರ್ಪರು ಈ ಸತ್ತಿಗೆ ಕೂರು ನಮ್ಮ ಇಲ್ಲಲೆ ಲೆತ್ತದ ಕೂರ್ಲಿ ಏರಲ್ಲಿ ಲೆತ್ತೋಕಿಲ್ಲ ಏರಲ್ಲಿ ಲೆತ್ತೋಕಿಲ್ಲ ಅದಕ್ಕೆ ನಮ್ಮ ಗಮನ ಬಂದಾಗ ಹಾಕಿ ಬಂದ ಇಜ್ಜನ ಒಂದು 50 ಜನ ಮಾತ್ರ ಎಂದುಂಡೆ 50 ಜನ ಆವು ಪಂಡ ಯಾನ್ ಬಾರಿ ದಿನ ಇಡ ಬರಂದೆ ಈ ಬಂದಾಗ ಸೀಟ್ ಬರ್ತಾರೆ ಕೂರ್ಸ್ಕೊಂಡ ಇದ್ದಾರೆ ಎಲ್ಲ ಎತ್ತಿಕೊಂಡಂದು ಈತ ಜನ ಬರ್ತಾರ ಇಜ್ಜನ ವಾಟ್ಸಪ್ ಫೇಸ್ಬುಕ್ ಬಾರ್ದು ಬರೆಯರ ಸಾಧ್ಯತೆ ಮುಂದಿದೆ ಬತ್ತನಕ್ಕೆ ಚಾ ಕಾಪಿ ವ್ಯವಸ್ಥೆ ನಂತರ ಹಾಕೊಂಡೆ ಇಜ್ಜನ ಇವ್ರು ಮಂಡ ವೆಚ್ಚ ಅನ್ಪೋಚಿ ಮಾತ ಅವಳು ಹೋಟೆಲ್ ಬರ್ತಾರೆ ಕಮ್ಮಿ ಹಾಕೊಂಡಲ್ಲ ಹಾಕಿದ ವ್ಯವಸ್ಥೆ ಮಂದಾರ ನಾನು ಇತ್ತು ಮುಲ್ಲ ಇತ್ತು ನಿರೀಕ್ಷೆ ಇತ್ತು ಗುಂಡಿಡು ವ್ಯವಸ್ಥೆ ಇಜ್ಜನ ನಿಂತಿಲ್ಲ ಕುಗ್ರಾಮರು ನಿಮಗೆ 20 ಜನ ವೈದ್ಯರವನ್ನ ನಿಕ್ಲಿನ ಆಶೀರ್ವಾದ ಏನಿಲ್ಲ ಕಾಣೆ ಕೈ ಮುಗಿಲಿ ಫಸ್ಟ್ ಏರೆಗಳ ಕ್ಯಾನ್ಸರ್ ಬಂದು ನಿಮ್ಗೆ ರೋಗ ಬರೆಯರಬಲ್ಲಿ ಕ್ಯಾನ್ಸರ್ ಬಂದಿನ ರೋಗ ಏರೆಗಳ ಬರೆಯಲಿ ಏರು ಪಾಪದಟ್ಲಿಗೆ ಅಂಚಿನ ಬರೆಯರಬಲ್ಲಿ ಬರ್ತನಟ್ಲಿಗೆ ನಿಮ್ಮ ಟ್ರೀಟ್ಮೆಂಟ್ ಮುಂದಿದೆ ಹಾಗೆ ಬದುಕುವುದು ಒಂದು ನಂಗೆ ನಿರ್ಧಾರ ಬೈದು ಕೂಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರುಪುಣ್ಣಮೆ ಉಚ್ಚಯ ಬುಧವಾರ ಗುರು ಪಾದ ಪೂಜೆ ಭಸ್ಮಾರ್ಚನೆ ಸತ್ಯನಾರಾಯಣ ಪೂಜೆದ ಒಟ್ಟಿಗೂ ನಡೆಯುತ್ತದೆ. ಕುಡ್ಲದ ಉರ್ವ ಚಿಲಿಮಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರು ಪುಣ್ಣಮೆ ಉಚ್ಚಯ ಮಂದಿರದ ಆಡಳಿತ ಮುಕ್ತೇಸರರು ವಿಶ್ವಾಸ್ ಕುಮಾರ್ ದಾಸ್ ದುಂಬಾಳ್ತಿಡು ಭಾರಿ ಸಂಭ್ರಮ ನಡೆತಂಡು ಕಾಂಡೆ ಸದ್ಗುರು ಅನುಗ್ರಹಗಾದು ಗುರುಕೋಪ ಗುರುಶಾಪ ದೂರ ಮಲ್ಪನ ಬೊಕ ಗುರುಬಲ ತಿಕ್ಕೆರೆಗಾದು ವಿಶೇಷ ಸೇವೆ ಶ್ರೀ ಗುರುಪಾದ ಪೂಜೆ ಬೊಕ ಭಸ್ಮಾರ್ಚನೆ ನಡೆತಂಡು ದಿಂಜ ಜನ ಭಕ್ತರು ಇತ್ತದು ಮಧ್ಯಾಹ್ನದ ಮಾಪೂಜೆ ನಡೆತಂಡು ಮಾಪೂಜೆ ಹಿಡಿದು ಬೊಕ ಭಕ್ತರಿಗೆ ಸಾರ್ವಜನಿಕ ಉಪ್ಪು ಪ್ರಸಾದ ವ್ಯವಸ್ಥೆ ಮಾಡ್ತಿದ್ದರು ಬಯ್ಯಗೆ ಶ್ರೀ ಸತ್ಯನಾರಾಯಣ ಪೂಜೆ ರಂಗಪೂಜೆ ಅಟ್ಟಣೆ ಆಗಿತ್ತು. ಆ ಸಾಯಿಬಾಬರಲ್ಲಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಆ ಮನುಷ್ಯರು ಯಾವುದೇ ರೀತಿಯ ಮನಸ್ಸಿನ ಸಂಕಲ್ಪಗಳನ್ನು ಹೇಳಬೇಕು ಅಂತಾದರೆ ಒಂದು ಗುರುಗಳ ಹತ್ರ ಇಲ್ಲಾಂದರೆ ದೇವರ ಹತ್ರ. ಹಾಗಾಗಿ ಯಾರ ಹತ್ರ ಕೂಡ ಹೇಳ್ಕೊಳ್ದೇ ಇರತಕ್ಕಂತಹ ಸಂಕಷ್ಟಗಳು ಏನಾನ ಇದ್ದರೆ ಅದನ್ನು ಸಂಪೂರ್ಣವಾಗಿ ದೇವರ ಹತ್ರ ಹೇಳ್ಕೊಳ್ಳಿಕ್ಕಾಗ್ತದೆ.
ಗುರುಪುರ ಗ್ರಾಮ ಪಂಚಾಯತ್ ಇಲ್ಲಿ ಇಲ್ಲಾರ್ದ ಕಜೋ ಕೊನೊಪುನಿಗೆ ಕಟ್ಟುನ 100 ರೂಪಾಯಿನ 150 ಹೆಚ್ಚು ಮಲ್ತನ ಆಡಳಿತಾಧಿಕಾರಿನ ನಿರ್ಧಾರವು ವಿರೋಧ ಮಲ್ತದು ಬೊಕ ನಿರ್ಧಾರ ಪಿರದೆಪ್ಪೆರ ಒತ್ತಾಯ ಮಲ್ತದು SDPI ಪಕ್ಷ ಭಿನ್ನೈತೊಂದು ಓಲೆ ಕೊರ್ತಂದು. ಗುರುಪುರ ಗ್ರಾಮ ಪಂಚಾಯತ್ ಇಲ್ಲದ ಕಜೋ ಕೊನೊಪುನಿಗೆ ಕಟ್ಟುನ 100 ರೂಪಾಯಿನ 150 ಹೆಚ್ಚು ಮಲ್ತನ ಆಡಳಿತಾಧಿಕಾರಿನ ನಿರ್ಧಾರ ಸಾರ್ವಜನಿಕ ಎಡ್ಡೆಪ್ಪುಗೂ ವಿರೋಧ ಆದುಂಡು ಸರಿಯಾಯಿನ ಕಾರಣ ಇಜ್ಜಂದೆ 150 ಕಾಸ್ ಕಟ್ಟೆರೆ ಹೆಚ್ಚು ಮಲ್ತನ ಕ್ರಮನು ಈ ಕ್ಷಣೋಟಿ ಪಿರದೆಪ್ಪೆರ ಒತ್ತಾಯ ಮಲ್ತದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ SDPI ಗುರುಪುರ ಗ್ರಾಮ ಸಮಿತಿದ ಗುರುಕಾರ್ಯರು SB ಅಬ್ದುಲ್ ಸತ್ತಾರ್ ದುಂಬಾಳ್ತಡು ಭಿನ್ನೈತೊಂದು ಓಲೆ ಕೊಡ್ತೀರು. ಗುರುಪುರ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಬುಕ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸುತ್ತದ ಇಲ್ಲಲೇಗೆ ಪಾಡೊಂದಿತ್ತನ ತಿಂಗುಲ್ದ ಕಜವು ಒಟ್ಟು ಮಲ್ತನಿನ ಕೊನೊಪುನಿಗೆ ಕಟ್ಟುನ ಕಾಸನ್ನು 150 ಏರಾಯಿನವು ಸಾರ್ವಜನಿಕ ಎಡ್ಡೆಪ್ಪುಗೂ ಎದುರಾಯಿನ ನಿರ್ಧಾರ ಆದುಂಡು. ಈ ದುಂಬೆ ದಿನನಿತ್ಯದ ಅಗತ್ಯ ವಸ್ತುವಿನ ಬೆಲೆ ಇರ್ತೆ ಕರೆಂಟ್ ನೀರು ಬೊಕ ಬೇತೆ ಬದುಕು ಸಾಗವನ ಖರ್ಚಿಲಿಡಿದು ಜನಕ್ಕಳು ದುಡ್ಡುದ ಒತ್ತಡರುಲೇರು ಎಂಚಿನ ಪುರ್ತುಡು ಸಾರ್ವಜನಿಕರನ್ನ ಮಿತ್ತು ಹೆಚ್ಚಿಗೆ ಪಣವದ ಪುದೆಪಾಡನವು ಸರಿಯಾಯಿನ ಆಡಳಿತದ ರಕ್ಷಣಾ ಅತ್ತಂದು ಅಬ್ದುಲ್ ಸತ್ತಾರ್ ಪಂತೆರ ವಿಶೇಷವಾದ 2026-27 ಸಾಲದ 15ನೇ ಪಣವಕಾಸ ಆಯೋಗದ ಕ್ರಿಯಾ ಯೋಜನೆಡು ಘನತ್ಯಾಜ್ಯ ತೂವನ್ನ ಬೊಕ ಕಜವ್ ಇಲೆವಾರಿಗೂ ಸುಮಾರು 8 ಲಕ್ಷ ರೂಪಾಯಿ ಅನುದಾನ ದೆತ್ತಿದ್ದೆ. ಇಂಚಿನ ಅನುದಾನ ತಿಕ್ಕುನ ಪೊರ್ತುಡು ಕಜವ್ ಸಂಗ್ರಹ ಮಲ್ಪುನಿಗೆ ಕಟ್ಟುನ ಕಾಸನ್ನು ಹೆಚ್ಚ ಮಲ್ಪನ ಅಗತ್ಯ ದಾನೆ ಇತ್ತನು ಪಂಪನೇನು ಆಡಳಿತಾಧಿಕಾರಿ ಬೊಕ PDO ಸಾರ್ವಜನಿಕರಿಗೆ ಸರಿಯಾದ ಗೊತ್ತು ಮಲ್ಪೊಡುವುದು ಆರಪಂಡೇರು. ಅನುದಾನದ ಉದ್ದೇಶ ಐನ್ ಗರಸಿನ ಬೊಕ ಕಾಸು ಹೆಚ್ಚ ಮಲ್ತನ ಆಧಾರನು ಪಾರದರ್ಶಕವಾದ ಗೊತ್ತು ಮಲ್ಪೊಡಾತನೆಂದು SDPI ಗುರುಪುರ ಗ್ರಾಮ ಸಮಿತಿ ಗುರುಕಾರ್ಯರು ಅಬ್ದುಲ್ ಸತ್ತಾರ್ ತೆರಿಪಾತಿರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಪಂಕಜ ಮೇರೆಗೆ ಅಬ್ದುಲ್ ಸತ್ತಾರ್ ದುಮ್ಮುದ ಗ್ರಾಮ ಪಂಚಾಯತ್ ಸದಸ್ಯರು ಸಲಾಂ ಗೋಳಿ ಪಡ್ಪು ಬೊಕ ಇಮ್ತಿಯಾಜ್ ಬೊಟ್ಟಿಕೆರೆ ಗ್ರಾಮದಕ್ಲಿನ ಪರವಾದ ಭಿನ್ನೈತೊನ್ನ ಓಲೆ ಕುರಿಯರು. ಇಡಗಿನಿತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.